ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಮನಸ್ಸಿಗೆ ಹತ್ತಿರವಾದ ಮನೆ ಪೊಲೀಸ್. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯ ಪೊಲೀಸ್ ವತಿಯಿಂದ ರಾಜ್ಯದ ಜನತೆಗೆ ವಿನೂತನ ಸೇವೆ ನೀಡಲು ಮುಂದಾಗಿದ್ದಾರೆ. ಮನೆಗೆ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದ್ದು, ದೇಶದಲ್ಲಿ ಪ್ರಥಮ ಬಾರಿಗೆ ಈ ಯೋಜನೆಯನ್ನ ಆರಂಭಿಸಲಾಗಿದೆ. ಅಪರಾಧ ನಿಯಂತ್ರಣ, ನಾಗರಿಕರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಲು ಮನೆಗೆ ಪೊಲೀಸ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಈ ವ್ಯವಸ್ಥೆಯ ಮೂಲಕ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಚಿಕೆ ಮಾಡಲಾಗಿರುವ ಪೊಲೀಸ್ ಗಸ್ತು ಪ್ರಕ್ರಿಯೆ ಇನ್ನಷ್ಟು ಗಟ್ಟಿಗೊಳಿಸಲಾಗುತ್ತಿದೆ. ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರಹದ್ದನ್ನ ಬೀಟ್ಗಳಾಗಿ ವಿಂಗಡಿಸಿ, ಬೀಟ್ಗಳನ್ನ ಸಬ್ ಬೀಟ್ಗಳಾಗಿ ವಿಂಗಡಿಸಿದೆ. ಸಬ್ ಬೀಟ್ಗಳಲ್ಲಿ 40 ರಿಂದ 50 ಮನೆಗಳನ್ನೊಳಗೊಂಡ ಒಂದು ಕ್ಲಸ್ಟರ್ ಅಥವಾ ಸಮೂಹವನ್ನಾಗಿ ರಚಿಸಲಾಗುತ್ತಿದೆ. ಪ್ರತಿ ಕ್ಲಸ್ಟರ್ಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ನೇಮಿಸಿ ಉಸ್ತುವಾರಿ ಅಧಿಕಾರಿಗಳಾಗಿ ಎಎಸ್ಐ ಮತ್ತು ಪಿಎಸ್ಐ ನಿಯೋಜಿಸಲಾಗುತ್ತಿದೆ. ಈ ತಂಡಗಳು ಮನೆಗೆ ತೆರಳಿ ಕಾನೂನು ಪರಿಧಿಯಲ್ಲಿ ಸಾರ್ವಜನಿಕರ ದೂರುಗಳನ್ನು ಆಲಿಸಲಿದ್ದಾರೆ. ಜೊತೆಗೆ ಯಾವ ಮನೆಗಳಲ್ಲಿ ಯಾರು ವಾಸಿಸುತ್ತಿದ್ದಾರೆ, ಹೊಸಬರು ಯಾರಾದರೂ ಬಂದಿದ್ದಾರಾ, ಅವರು ಏನು ಕೆಲಸ ಮಾಡುತ್ತಾರೆ, ಯಾವುದಾದ್ರೂ ಸಮಸ್ಯೆಗಳಿವೆಯಾ ಎಂಬ ಮಾಹಿತಿಯನ್ನ ಪಡೆದು ಡೈರಿಯಲ್ಲಿ ನಮೂದಿಸಿಕೊಳ್ಳಲಿದ್ದಾರೆ. ನಂತರ ಈ ಎಲ್ಲ ಮಾಹಿತಿಯನ್ನ ಡಿಜಿಟಲೈಸ್ ಮಾಡಲಾಗುತ್ತದೆ. ಇದರಿಂದ ಸಂಪೂರ್ಣ ಡೇಟಾ ಬೆಂಗಳೂರು ಪೊಲೀಸರ ಬಳಿ ಸಂಗ್ರಹವಾಗಲಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳಬಹುದು. ಡಿಜಿಟಲೈಸ್ ಮಾಡಿದ ಡೇಟಾವನ್ನ ಟ್ಯಾಬ್ಗಳಲ್ಲಿ ಸಂಗ್ರಹಿಸಿ ಬೀಟ್ ಸಿಬ್ಬಂದಿಗಳಿಗೆ ನೀಡಲಾಗುವುದು ಎಂದು ಗೃಹ ಸಚಿವರು ವಿವರಿಸಿದರು. ನೆರೆಹೊರೆಯಲ್ಲಿ ಕಾನೂನುಬಾಹಿರ ಚಟುವಟಿಕೆ ನಡೆಯುತ್ತಿದ್ರೆ, ಮಕ್ಕಳಿಗೆ ತೊಂದರೆಯಾಗುತ್ತಿದ್ರೆ, ಮಾದಕ ವಸ್ತುಗಳ ಮಾರಾಟ ಚಟುವಟಿಕೆಯ ಮಾಹಿತಿಯನ್ನ ಸಾರ್ವಜನಿಕರು ಪೊಲೀಸರೊಂದಿಗೆ ಹಂಚಿಕೊಳ್ಳಬಹುದು. ಜನಪ್ರತಿನಿಧಿಗಳು, ಉದ್ಯಮಿಗಳು, ಸಾಹಿತಿಗಳು ಸಾಫ್ಟ್ ಟಾರ್ಗೆಟ್ ಆಗಿರುತ್ತಾರೆ. ಆದ್ದರಿಂದ ಮನೆಗೆ ಪೊಲೀಸ್ ವ್ಯವಸ್ಥೆಯ ಮೂಲಕ ಹೆಚ್ಚು ನಿಗಾ ವಹಿಸಲು ಸಹಾಯವಾಗುತ್ತದೆ. ಜನಸ್ನೇಹಿ ಆಡಳಿತ ಜಾರಿಗೆ ರಾಜ್ಯ ಪೊಲೀಸ್ ಇಲಾಖೆ ರೂಪಿಸಿರುವ ಮನೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮ ಮಂಗಳೂರು ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿ ಮನೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ಆಲಿಸುವುದರೊಂದಿಗೆ ವಿವಿಧ ರೀತಿಯ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗಾಗಲೇ 75% ಮನೆಗಳಿಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಮನೆ ಪೊಲೀಸ್ ಎನ್ನುವುದು ಜನಸ್ನೇಹಿ ಪೊಲೀಸ್ ಅಭಿಯಾನವಾಗಿದೆ. ಇದರ ಮುಖ್ಯ ಉದ್ದೇಶ ಸಾರ್ವಜನಿಕರು ಮತ್ತು ಪೊಲೀಸರ ಮಧ್ಯೆ ನೇರ ಸಂಪರ್ಕವನ್ನು ಹೆಚ್ಚಿಸಿ ಭದ್ರತೆಯನ್ನ ಬಲಪಡಿಸುವುದು, ಪೊಲೀಸ್ ಜನರ ನಡುವೆ ಅಂತರ ಕಡಿಮೆ ಮಾಡಿ ಸ್ನೇಹಪರ ಪೊಲೀಸ್ ವ್ಯವಸ್ಥೆ ನಿರ್ಮಿಸುವುದು, ಜನರು ಕೂಡ ತಮ್ಮ ಬೀಟ್ ಪ್ರದೇಶದ ಪೊಲೀಸರು ಯಾರು ಎಂದು ಪರಿಚಯಿಸಿಕೊಳ್ಳುವುದು, ಪೊಲೀಸರು ಕೂಡ ಮನೆಗೆ ತೆರಳಿ ನಾಗರಿಕರ ಸುರಕ್ಷೆ, ಶಂಕಾಸ್ಪದ ಚಟುವಟಿಕೆಗಳು, ಹಿರಿಯ ನಾಗರಿಕರ ಸ್ಥಿತಿ, ಬಾಡಿಗೆದಾರರ ವಿವರ ಇತ್ಯಾದಿಗಳ ಕುರಿತು ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ. ಆ ಮೂಲಕ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವಲ್ಲಿ ನಾಗರಿಕರ ಸಹಕಾರವನ್ನ ಪಡೆಯುವುದಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇನ್ನು ರಾಜ್ಯದ ಪೊಲೀಸ್ ಇಲಾಖೆಯಿಂದ ವಿನೂತನ ವ್ಯವಸ್ಥೆ ಮನೆ ಪೊಲೀಸ್ ಯೋಜನೆ ಈಗಾಗಲೇ ಜಾರಿಗೆ ಬಂದಿದೆ. ಇದರ ಉದ್ದೇಶ ಏನಂತ ನೋಡಿ, ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಕಾನೂನು ಅನ್ನು ಪಾಲನೆ ಮಾಡುತ್ತಾ ಶಿಸ್ತನ್ನು ರೂಪಿಸುವಂತದ್ದು ಇಲಾಖೆ. ಸರ್ಕಾರಗಳು ಯಾವುದೇ ಕಾನೂನನ್ನು ಜಾರಿ ಮಾಡಬೇಕಾದ್ರೆ ಅದರ ಹೊಣೆಗಾರಿಕೆ ಇರುವುದು ಪೊಲೀಸ್ ಇಲಾಖೆಯ ಮೇಲೆ. ಆದ್ರಿಂದಾಗಿ ಪೊಲೀಸ್ ಇಲಾಖೆ ಸಾರ್ವಜನಿಕರೊಂದಿಗೆ ಅತ್ಯಂತ ನಿಕಟವಾಗಿರುವಂತಹ ಒಂದು ಇಲಾಖೆ. ಪ್ರತಿಯೊಂದು ಸಂದರ್ಭದಲ್ಲೂ ಸಾರ್ವಜನಿಕರು ಸಹಾಯಕ್ಕಾಗಿ ಅವಲಂಬಿಸುವುದು ಪೊಲೀಸ್ ಇಲಾಖೆಯನ್ನೇ ಹೊರತು ಬೇರೆ ಇಲಾಖೆಯವರನ್ನಲ್ಲ. ಈಗ ಫಾರೆಸ್ಟ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಇರ್ಬೋದು. ಆದ್ರೆ ಜನರು ಸಹಾಯಕ್ಕಾಗಿ ಅವಲಂಬಿಸುವುದು ಪೊಲೀಸ್ ಇಲಾಖೆಯನ್ನು. ಯಾಕಂತ ಹೇಳಿದ್ರೆ ಅವರ ಮೊದಲು 100 ಅಂತ ನಂಬರ್ ಇತ್ತು, ಈಗ 112 ನಂಬರ್ ಆಗಿದೆ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ನೀವು ಆಂಬ್ಯುಲೆನ್ಸ್ ಅನ್ನಾದ್ರೂ ಕರೆಯುವಾಗ, ಅಗ್ನಿಶಾಮಕ ದಳದವರಿಗೆ ಅವಶ್ಯಕತೆ ಇದ್ದಾಗ ನೀವು ಮೊದಲಿಗೆ ಫೋನ್ ಮಾಡೋದು ಪೊಲೀಸಿಗೆ.
ಅವರೇ ಆ ವ್ಯವಸ್ಥೆಗೆ ಫೋನ್ ಮಾಡಿ ಕಳಿಸ್ಬೇಕು. ಯಾಕಂದರೆ ಹೇಳಿದರೆ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಅಷ್ಟು ನಿಕಟವಾಗಿ ಇರ್ತಾರೆ. ಯಾವುದೇ ರೀತಿಯ ಕುಂದು ಕೊರತೆಗಳಿದ್ರು, ಯಾವುದೇ ರೀತಿಯ ಸಮಸ್ಯೆಗಳಿದ್ರು, ಸ್ಥಳೀಯವಾಗಿ ಏನು ಸಮಸ್ಯೆಗಳಾದರೂ ಸಹ ಒಮ್ಮೆ ಪೊಲೀಸನ್ನು ಹೇಳುವಂತಾಗ್ತದೆ. ಅಕ್ಕಪಕ್ಕದವರ ಮನೆಯ ಗಲಾಟೆಯೂ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳು ಇದ್ರೂ ಸಹ ರಪ್ಪ ಹೋಗೋದು ಪೊಲೀಸರಿಗೆ ಒಂದು ದೂರು ಕೊಡುವ ಅಂತ ಹೇಳಿ. ವಾಸ್ತವವಾಗಿ ಪೊಲೀಸರಿಗೂ ಆ ಸಮಸ್ಯೆಗೂ ಸಂಬಂಧ ಇರೋದಿಲ್ಲ. ಸರ್, ಇವಾಗ ಜನರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಮ್ಮೆ ಪೊಲೀಸರ ಹತ್ತಿರ ಹೋಗ್ಲಿಕ್ಕೆ ಭಯ ಪಡ್ತಾರೆ. ಅವ್ರು ಏನು ಹೇಳ್ತಾರೋ ಏನ್ ಮಾಡ್ತಾರೋ ಅನ್ನೋದು. ಇಲ್ಲ, ಪೊಲೀಸರ ಹತ್ತಿರ ಹೋಗಲೇಬೇಕಾಗತ್ತೆ. ನಾವು ಪೊಲೀಸ್ ಸ್ಟೇಷನ್ಗೆ ಮೆಟ್ಲೆ ಹತ್ತಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯನ್ನ ನಾವು ಸಂಪರ್ಕ ಮಾಡಲೇಬೇಕಾಗತ್ತೆ. ಮತ್ತೆ ಪೊಲೀಸರ ಬಗ್ಗೆ ನಮಗೆ ಇರುವಂತಹ ಒಂದು ಹೆದರಿಕೆ ಬೇರೆ ಇದೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಪೊಲೀಸರು ಹೇಳ್ತಾರೆ ನಮಗೇನು ದೊಡ್ಡ ಕಷ್ಟ ಇಲ್ಲ, ಒಂದು ಶೀಟ್ ಪೇಪರು ಮತ್ತೊಂದು ಪೆನ್ ಇದ್ರೆ ಸಾಕು, ನಾವು ಏನು ಬೇಕಾದರೂ ಮಾಡ್ತೇವೆ ಅಂತ ಹೇಳುವವರು ಇದ್ದಾರೆ. ಆದರೆ ಈ ಹಿಂದೆ ಎಲ್ಲ ಆಗಿರಬಹುದು, ಇಲ್ಲಂತ ಹೇಳುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಸಮಯಗಳಲ್ಲಿ ಸಾಧಾರಣ ಮಂದಿ ಎಜುಕೇಟೆಡ್ಗಳಿದ್ದಾರೆ. ಆದ್ದರಿಂದಾಗಿ ಪೊಲೀಸರು ಸಹ ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ನ್ಯಾಯಾಲಯಗಳು ಮತ್ತು ಇತರ ವ್ಯವಸ್ಥೆಗಳು ಪೊಲೀಸರನ್ನು ಸಹ ಹದ್ದಿನ ಕಣ್ಣಿನಲ್ಲಿ ವಾಚ್ ಮಾಡ್ತಾ ಇರ್ತದೆ. ಅದರಿಂದಾಗಿ ಪೊಲೀಸರು ನಿಮ್ಗೆ ದಬ್ಬಾಳಿಕೆ ಮಾಡಲಿಕ್ಕೆ ಬರಲ್ಲ. ಮೊದಲಾದ್ರೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾ ಇದ್ರು ಎಲ್ಲ ಒಂದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ತಿಳುವಳಿಕೆ ಏನಂತೇಳಿ 40 ಮಂದಿ ಪೊಲೀಸರಿಗೆ, 40 ಮಂದಿ ಸಾರ್ವಜನಿಕರಿಗೆ ಒಬ್ಬ ಪೊಲೀಸ್ ಇರಬೇಕಂತ ಇದೆ. ಅಂದರೆ ಒಬ್ಬ 40 ಮಂದಿಯನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇರುವುದರಿಂದ ಸುಮಾರು 500 ಮಂದಿ ಸಾರ್ವಜನಿಕರಿಗೆ ಒಬ್ಬ ಪೊಲೀಸ್ ಇಲ್ಲ. ಆದ್ದರಿಂದ 500 ಮಂದಿಯನ್ನು ಪೊಲೀಸ್ ಕಾನ್ಸ್ಟೇಬಲ್ ನಿಯಂತ್ರಣ ಮಾಡಬೇಕಾದ್ರೆ ಆತ ಆ ದರ್ಪವನ್ನು ಇದನ್ನು ತೋರಿಸಲೇಬೇಕು. ಇಲ್ಲದ 500 ಮಂದಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವಾಸ್ತವ ಸತ್ಯ. ಅದರಿಂದಾಗಿ ನಿಮಗೆ 1 ಲಕ್ಷ ಜನ ಸೇರಿದಂತಹ ಒಂದು ಸಭೆಯನ್ನು ಸಹ ಒಂದು 1000-2000 ಮಂದಿ ಪೊಲೀಸರು ನಿಯಂತ್ರಣ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಏನಂತ ಹೇಳಿದ್ರೆ, ಒಂದನೇದು ಅವರ ಮೈ ಮೇಲೆ ಖಾಕಿ ಡ್ರೆಸ್ ಇರ್ತದೆ, ಕೈಯಲ್ಲಿ ಒಂದು ಲಾಠಿ ಇರ್ತದೆ, ಆಫೀಸರ್ಗಳ ಹತ್ರ ಒಂದು ರಿವಾಲ್ವರ್ ಇರ್ತದೆ, ಗಲಾಟೆಯನ್ನು ನಿಯಂತ್ರಿಸುವಂತ ಎಲ್ಲ ವ್ಯವಸ್ಥೆಗಳಿರ್ತವೆ. ಆದ್ರಿಂದಾಗಿ ಅವರ ಬಗ್ಗೆ ಒಂದು ಹೆದರಿಕೆ ಇರ್ತದೆ. ಅದರಿಂದಾಗಿ ನೀವು ಸಾಮಾನ್ಯ ಜನರು ಪೊಲೀಸರ ಸಹವಾಸ ಬೇಡ ಅಂತ ಹೇಳುವುದು, ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರೋದು. ಇದು ಆ ರೀತಿಯ ಕಾರ್ಯಕ್ರಮ ಅಲ್ಲ. ಈಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂ ಎಸ್ ಸಲೀಂ ಅವರು ಜಾರಿ ಮಾಡಿದಂತ ಈ ಕಾರ್ಯಕ್ರಮ ಜನರು ಪೊಲೀಸರ ಹತ್ರ ಹೋಗುವ ಕಾರ್ಯಕ್ರಮ ಅಲ್ಲ, ಪೊಲೀಸರೇ ಜನರಲ್ಲಿಗೆ ಬರುವಂತ ಕಾರ್ಯಕ್ರಮ. ಇದು ವಾಸ್ತವವಾಗಿ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ. ನಮ್ಮ ರಕ್ಷಣೆಗಾಗಿ ಇರುವಂತಹ ವ್ಯವಸ್ಥೆಯನ್ನು ನಾವು ಅರಿತುಕೊಳ್ಳುವಂತಹ ಬೆಳವಣಿಗೆ. ಯಾಕಂದ್ರೆ ನಮ್ಮ ರಕ್ಷಣೆಗೆ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೇವೆ, ಇಲ್ಲದ್ರೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೇವೆ, ಅಲ್ಲಿಂದ ಡೈರೆಕ್ಷನ್ ಆಗಿ ಬರ್ತದೆ. ಇವತ್ತು ಈಗ 112 ಅಂತ ಒಂದು ವ್ಯವಸ್ಥೆ ಸಿಂಗಲ್ ನಂಬರ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇಲಾಖೆ ಜಾರಿ ಮಾಡಿದೆ. ನೀವು ಅದಕ್ಕೆ ಫೋನ್ ಮಾಡಿದ್ರೆ ನಿಮ್ಗೆ 20 ನಿಮಿಷದ ಒಳಗೆ ಪೊಲೀಸ್ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಾರೆ. ಒಬ್ಬರಿಂದ ನಮಗೆ ತೊಂದರೆ ಆಯ್ತು ಅಂತೇಳಿ 112ಗೆ ಫೋನ್ ಮಾಡಿದ್ರೆ ವಿದಿನ್ 20 ಮಿನಿಟ್ಸ್ ಸ್ಪಾಟಿಗೆ ಬರ್ತಾರೆ. ಅಲ್ಲಿದ್ದ ಸಮಸ್ಯೆ ಏನು, ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಅಲ್ಲೇ ಪರಿಹಾರ ಮಾಡ್ತಾರೆ. ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಈ ರೀತಿಯ ವ್ಯವಸ್ಥೆ ಈಗ ಜಾರಿ ಬಂದಿದೆ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಬೇಕು ಅಂತ ಹೇಳಿ ಈ ಮನೆ ಪೊಲೀಸ್ ಅಂತ ಹೇಳಿದ ಕಾರ್ಯಕ್ರಮವನ್ನು ಜಾರಿ ಮಾಡುದು. ಯಾಕಂತ ಹೇಳಿದ್ರೆ ಪ್ರತಿ ಮನೆಯವರಿಗೂ ನಮ್ಮನ್ನು ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿರಬೇಕು ಅಂತ ಹೇಳಿ ಅದಕ್ಕಾಗಿ ಈ ಕಾರ್ಯಕ್ರಮ. ಯಾಕಂದ್ರೆ ಪೊಲೀಸರೇ ಒಂದು ಮನೆಗೆ ಬಂದು ಅವರೊಟ್ಟಿಗೆ ಕೂತ್ಕೊಂಡು ಪರಿಚಯ ಮಾಡಿಕೊಂಡು ಅವರ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಏನು ಉದ್ಯೋಗ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಇದನ್ನೆಲ್ಲ ಸಾಮಾನ್ಯವಾಗಿ ಅದನ್ನು ಬರ್ಕೊಳ್ಳಿಕ್ಕಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಯಜಮಾನ, ಮತ್ತೆ ಎಷ್ಟೊತ್ತಿಗೆ ಮನೆಯಿಂದ ಹೊರಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ನಿರಂತರವಾಗಿ ಆ ಮನೆಗೆ ಬರುವಂತಹ ಸಂಬಂಧಿಕರು ಯಾರು, ಸ್ನೇಹಿತರು ಯಾರು, ಈ ರೀತಿಯಾಗಿ ಒಂದು ಲೆಕ್ಕಾಚಾರವನ್ನು ಪಡ್ಕೊಳ್ತಾರೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪೊಲೀಸರ ಒಂದು ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಇಡೀ ತಮ್ಮ ಜುರಿಡಿಕ್ಷನ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳಗೆ ಏನೆಲ್ಲ ಇದೆ ಅಂತ ಅವ್ರಿಗೆ ಗೊತ್ತಿರಲೇಬೇಕು.
ಸಾಮಾನ್ಯವಾಗಿ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ಈಗ ಆ ಸಿಸ್ಟಮೇ ಹೋಗಿದೆ. ಮೊದಲೆಲ್ಲ ಹೇಗಿತ್ತು ಅಂತ ಗೊತ್ತಾ? ಬೆಳಿಗ್ಗೆ 8 ಗಂಟೆಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಬರ್ತಾಯಿದ್ರು. ಸ್ಟೇಷನಲ್ಲಿ ಇದ್ದದ್ದು ಸಿಬ್ಬಂದಿಗಳೆಷ್ಟು? ಒಂದು 12-15 ಮಂದಿ ಸಿಬ್ಬಂದಿಗಳು. ಅಷ್ಟು ಸಿಬ್ಬಂದಿಗಳನ್ನ ಇಟ್ಕೊಂಡು ಅಷ್ಟೇ ದೊಡ್ಡ ವ್ಯಾಪ್ತಿಯನ್ನು ಅವರು ನಿಯಂತ್ರಣ ಮಾಡ್ತಾಯಿದ್ರು. ಬೆಳಿಗ್ಗೆ 8 ಗಂಟೆಗೆ ಸ್ಟೇಷನ್ ಬರ್ತಾಯಿದ್ರು. ನಾನು 10 ಗಂಟೆವರೆಗೆ ಸ್ಟೇಷನಲ್ಲಿ ಇರ್ತಾಯಿದ್ರು. ಆ ಸಂದರ್ಭದಲ್ಲಿ ಯಾರಾದರೂ ಪಿಟಿಷನ್ಸ್ ಬಂದರೆ ಇದನ್ನೆಲ್ಲ ವಿಚಾರಣೆ ಮಾಡ್ತಾಯಿದ್ರು. ಅದ ನಂತರ 10 ಗಂಟೆ ನಂತರ ರೌಂಡ್ಸ್ ಹೋಗ್ತಾಯಿದ್ರು. ಈಗ ಬುಲೆಟ್ ಬೈಕೇ ಇದ್ದದ್ದು ಸಬ್ ಇನ್ಸ್ಪೆಕ್ಟರ್ಗಳಿಗೆ, ಜೀಪ್ ಇರಲಿಲ್ಲ, ಜೀಪ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳಿಗೆ ಇದ್ದದ್ದು. ರೌಂಡ್ಸ್ ಹೋಗ್ತಾಯಿದ್ರು. ಉದ್ದಕ್ಕೆ ನಮ್ಮ ಲಿಮಿಟ್ಸ್ನಲ್ಲಿ ಎಷ್ಟು ರಸ್ತೆಗಳಿದೆಯಾ ಆ ರಸ್ತೆಗಳಲ್ಲಿ ರೌಂಡ್ಸ್ ಹೋಗ್ತಾ ಇದ್ರು. ಆಗ ಯಾರಾದರೂ ಒಂದು ಕಡೆಯಲ್ಲಿ ಗುಂಪು ಸೇರಿದರೆ ಅಲ್ಲಿ ಬೈಕ್ ನಿಲ್ಲಿಸ್ತಾ ಇದ್ರು, ಜೋರು ಮಾಡ್ತಾ ಇದ್ರು, ಗುಂಪು ಕೂಡಬಾರ್ದು ಅಂತ ಹೇಳ್ತಾ ಇದ್ರು. ಅನಾವಶ್ಯಕವಾಗಿ ಒಂದು ಅಂಗಡಿ ಬಾಗಿಲಲ್ಲಿ ಕೂತು ಹರಟೆ ಹೊಡೆಯೋದು ಈ ರೀತಿಯ ಒಂದು ಇದಿತ್ತಲ್ಲ, ಅದನ್ನೆಲ್ಲ ನಿಯಂತ್ರಣ ಮಾಡಿಕೊಂಡು ಸುತ್ತೋಡ್ಕೊಂಡು ಬರ್ತಾ ಇದ್ರು. ಬಂದಾಗ ಪುನಃ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಮತ್ತೊಂದು 4 ಕಂಪ್ಲೇಂಟ್ಗಳು ಬರ್ತಾ ಇತ್ತು. ಅವರನ್ನು ವಿಚಾರಿಸಿ ಎದುರು ಪಾರ್ಟಿಯನ್ನು ಕರೆಸುವುದು ಏನಾದ್ರು ಮಾಡಿ ಮಧ್ಯಾಹ್ನದ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಪುನಃ 4 ಗಂಟೆಗೆ ಸ್ಟೇಷನ್ಗೆ ಬರ್ತಾ ಇದ್ರು. ಪುನಃ 5 ಗಂಟೆವರೆಗೆ ಸ್ಟೇಷನಲ್ಲಿ ಇರ್ತಾ ಇದ್ರು. 5 ಗಂಟೆಯ ನಂತರ ಪುನಃ ಬೆಳಿಗ್ಗೆ ಯಾವ ಎಲ್ಲ ಕಡೆ ರೌಂಡ್ಸ್ ಹೋದ್ರು, ಅದೇ ರೀತಿ ಸಂಜೆ ಒಂದು ರೌಂಡ್ಸ್ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಆ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗದ ರೀತಿಯಲ್ಲಿ ಆಗುತ್ತೆ. ಅಂತ ವ್ಯವಸ್ಥೆ ಈಗ ಇಲ್ವಾ ಆಗಿದ್ರೆ? ಈಗಿನವರು ಸ್ಟೇಷನ್ಗೆ ಬಂದ್ರೆ ಅಲ್ಲಿಂದ ಎದ್ದೇಳುವುದೇ ಇಲ್ಲ. ಏನಾದ್ರು ಫೋನ್ ಬರಬೇಕು ಅಲ್ಲಿ ಏನಾದ್ರು ಗಲಾಟೆ ಆಯ್ತು ಅಂತ ಹೇಳಿ ಓಡ್ಲಿಕ್ಕೆ, ಇಲ್ಲದೆ ಹೋಗುದಿಲ್ಲ. ಇದು ನಿರಂತರವಾಗಿ ಇಂತಹ ಪ್ರಕ್ರಿಯೆಯನ್ನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಆ ಜುರಿಡಿಕ್ಷನ್ ಅಲ್ಲಿ ಯಾವ ರೀತಿಯ ಅಹಿತಕರ ಘಟನೆ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಪ್ರತಿಯೊಬ್ಬರದ್ದು ಪರಿಚಯ ಇರ್ತದೆ, ಪ್ರತಿಯೊಬ್ಬರನ್ನು ಗುರುತಿಟ್ಟುಕೊಂಡಿರ್ತಾರೆ. ಒಂದು ವೇಳೆ ಒಂದು ಕಡೆಯಲ್ಲಿ ಏನಾದ್ರು ಒಂದು ಘಟನೆ ಆಯ್ತು ಅಂತ ಇಟ್ಕೊಳ್ಳಿ, ಇಮ್ಮಿಡಿಯೇಟ್ ಅವರಿಗೆ ಗೊತ್ತಾಗುತ್ತೆ ಇಂಥವರೇ ಅದನ್ನು ಮಾಡಿದ್ದಾರೆ ಅಂತ ಹೇಳಿ. ಈ ರೀತಿಯ ವ್ಯವಸ್ಥೆ ಮೊದಲು ಇತ್ತು, ಯಾಕಂದ್ರೆ ಆಗ ಸಿಬ್ಬಂದಿ ಸಂಖ್ಯೆ ಕಮ್ಮಿ ಇತ್ತು. ಈಗ ಏನಾಗಿದೆ, ಸಿಬ್ಬಂದಿ ಸಂಖ್ಯೆ ಜಾಸ್ತಿ ಆಗಿದೆ, ಪೊಲೀಸ್ ವ್ಯವಸ್ಥೆ ಬಲವರ್ಧನೆ ಆಗಿದೆ, ಎಲ್ಲವೂ ಆಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ಎಷ್ಟು ವಿಶ್ವಾಸ ಇದೆಯಾ ಆ ವಿಶ್ವಾಸವನ್ನು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಉಳಿಸಿಕೊಳ್ಬೇಕು. ಅದರಿಂದಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಯಾವುದಾದ್ರೂ ಒಂದು ಚಿಕ್ಕ ತಪ್ಪು ಮಾಡಿದ್ರು ಅದು ಜನರ ಮೇಲೆ ಹೇಗೆ ಪರಿಣಾಮ ಬೀರ್ತದಂತ ಹೇಳಿದರೆ ಇಡೀ ವ್ಯವಸ್ಥೆಯನ್ನೇ ದೂರುವಂಥ ಪರಿಸ್ಥಿತಿ ಬರ್ತದೆ. ಆದ್ರಿಂದಾಗಿ ಪೊಲೀಸರು ಈ ಮನೆ ಮನೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮ ಯಾಕೆ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಜನರ ಹತ್ರ ನಾವು ಹೋಗಬೇಕು ಅಂತ. ಪೊಲೀಸರು ಜನರ ಹತ್ರ ಹೋಗ್ಬೇಕು, ಜನರು ಪೊಲೀಸರ ಹತ್ರ ಬರಬಾರ್ದು ಅಂತೇಳಿ. ಜನರು ಪೊಲೀಸರ ಹತ್ರ ಬರುವುದು ಯಾವಾಗ? ದೂರು ದುಃಖ ದುಮ್ಮಾನಗಳನ್ನು ಒತ್ತುಕೊಂಡೇ ಬರುವುದು. ಏನು ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಯಾರು ಬರುವುದಿಲ್ಲ. ಅನಿವಾರ್ಯವಾದ್ರೆ ಏನು ಅಗತ್ಯ ಇದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಇರ್ಬೋದು, ಬೇರೆ ಯಾರ ಬಗ್ಗೆ ಇದು ಇರ್ಬೋದು, ಮತ್ತೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಹೇಳ್ಕೊಡ್ಲಿಕ್ಕೆ ಅಂತ ಬರ್ತಾರೆ. ಅಂತ ಸಂದರ್ಭ ಬಿಟ್ರೆ ಪೊಲೀಸರೊಟ್ಟಿಗೆ ನಿಮಗೆ ನೇರ ಸಂಪರ್ಕ ಕಡಿಮೆ. ಅದರಿಂದಾಗಿ ಆ ನೇರ ಸಂಪರ್ಕ ಕಡಿಮೆ ಇರೋದ್ರಿಂದ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾಗಿ ಪೊಲೀಸರೇ ಜನರ ಹತ್ರ ಹೋಗುವಂತ ಕಾರ್ಯಕ್ರಮ ಅತ್ಯಂತ ಉತ್ತಮ ಕಾರ್ಯಕ್ರಮ. ಇದನ್ನು ದಿನ ಇಲ್ಲದ್ರೆ ವಾರಕ್ಕೊಮ್ಮೆ ಅದನ್ನು ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಎಷ್ಟು ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ. ಒಂದು ಬೀಟ್ ಕಾನ್ಸ್ಟೇಬಲ್ಗೆ ಅವನ ಬೀಟಲ್ಲಿ ಒಂದು 200 ಮನೆಗಳು ಬರ್ಬೋದು. 200 ಮನೆಗಳೊಂದಿಗೆ ಆ ಬೀಟ್ ಕಾನ್ಸ್ಟೇಬಲ್ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಅವರ ಫೋನ್ ನಂಬರ್ಗಳು ಎಲ್ಲ ಬೀಟ್ ಕಾನ್ಸ್ಟೇಬಲ್ ಹತ್ರ ಇರಬೇಕು. ಬೀಟ್ ಕಾನ್ಸ್ಟೇಬಲ್ ಫೋನ್ ನಂಬರ್ ಆ ಮನೆಯವ್ರ ಹತ್ರ ಇರಬೇಕು. ಆಗ ಅವರು ಸಬ್ ಇನ್ಸ್ಪೆಕ್ಟರ್ನು ಮಾತಾಡಿಸೋದು, ಇಲ್ಲದ್ರೆ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಯನ್ನು ಮಾತಾಡಿಸೋದು, ಇಲ್ಲದ್ರೆ ಅದಕ್ಕಿಂತ ಮೇಲ ದರ್ಜೆ ಅಧಿಕಾರಿಯನ್ನು ಮಾತಾಡಿಸೋದು ಅಗತ್ಯ ಇರೋದಿಲ್ಲ. ಅವ್ರು ಬೀಟ್ ಕಾನ್ಸ್ಟೇಬಲ್ಗೆ ಫೋನ್ ಮಾಡ್ತಾರೆ, ಸರ್ ನಮ್ಮ ಮನೆ ಹತ್ರ ಈಗ ಒಂದು ಸಮಸ್ಯೆ ಆಗಿದೆ ಸರ್, ಒಂದು ಸರಿ ಮಾಡಿಸಿ ಅಂತ ಹೇಳಿ. ಇಮಿಡಿಯೇಟ್ ಬೀಟ್ ಕಾನ್ಸ್ಟೇಬಲ್ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳೇನಿದೆ ಅದನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಗ ನಿಮಗೆ
ಪರಸ್ಪರ ನಂಬಿಕೆಗಳು ಬೆಳೀತದೆ. ಈಗ ನಮಗೆ ಪೊಲೀಸ್ ಅಂದ್ರೆ ಹೆದರಿಕೆ ಆಗುವುದೇನು, ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಂಡಿರುವುದು. ಅದಕ್ಕೆ ಕಾರಣ ಆಗಿರುವುದೇನು, ಕೆಲವೊಂದು ವರ್ತನೆಗಳು. ಸಾಮಾನ್ಯವಾಗಿ ಕೆಲವೊಂದು ಇರ್ತದೆ. ಯಾಕಂದ್ರೆ ಪೊಲೀಸರ ವರ್ತನೆಗಳು ಕೆಲವೊಂದು ಸಾರಿ ಸೌಮ್ಯವಾಗಿ ಇರ್ತದೆ, ಗಡಸಾಗಿರ್ತದೆ. ಗಡಸಾಗಿ ಯಾಕೆ ಇರ್ತದೆ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಅವರಿಗೆ ಗೊತ್ತಾದ ಕೂಡಲೇ ಅವರ ವರ್ತನೆ ಬದಲಾಗ್ತದೆ. ನೀವು ತಪ್ಪು ಮಾಡಲಿಲ್ಲ, ನೀವು ಅಮಾಯಕರು ಅಂತ ಹೇಳಿದ ಕೂಡಲೇ ಅವರ ವರ್ತನೆ ಸೌಮ್ಯವಾಗಿ ಇರ್ತದೆ. ಯಾಕಂದ್ರೆ ಅವರಿಗೆ ಪೊಲೀಸ್ ಟ್ರೈನಿಂಗ್ ಸಂದರ್ಭದಲ್ಲಿ, PTCಯಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಇದೆ, ಆ ಟ್ರೈನಿಂಗ್ ನ ಸಂದರ್ಭದಲ್ಲಿ ಅವರಿಗೆ ಅದನ್ನೆಲ್ಲ ಕೂಲಂಕಷವಾಗಿ ಹೇಳ್ತಾರೆ. ನಾಗರಿಕರ ವರ್ತನೆಗಳು ಆಯಾ ಸಂದರ್ಭಕ್ಕೆ ಬದಲಾಗ್ತಾ ಹೋಗ್ತದೆ. ಅದೇ ರೀತಿ ಪೊಲೀಸ್ ವರ್ತನೆ ಬದಲಾಗಬಾರ್ದು. ಪೊಲೀಸ್ ವರ್ತನೆ ಸಂದರ್ಭಕ್ಕೆ ಸರಿಯಾಗಿ ಬದಲಾಗಬೇಕು. ಒಬ್ಬ ಕಳ್ಳನ ಹತ್ರ ಪೊಲೀಸ್ ಹಾಗೆಯೇ ವರ್ತನೆ ಮಾಡಬೇಕು. ಒಬ್ಬ ಅಸಹಾಯಕನ ಹತ್ರ ಪೊಲೀಸರು ಸ್ನೇಹಿತನಾಗಿ ವರ್ತನೆ ಮಾಡಬೇಕು. ಆ ರೀತಿಯಾಗಿರ್ತದೆ. ಅದರಿಂದಾಗಿ ಈ ಮನೆ ಪೊಲೀಸ್ ಅನ್ನೋ ಏನು ವ್ಯವಸ್ಥೆ ಇದೆ, ಒಳ್ಳೆಯ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ಸರ್, ಇವಾಗ ಅವರು ಮನೆಗೆ ಏನೋ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನ ಪೊಲೀಸರ ಜೊತೆಗೆ ಹೇಳಿಕೊಳ್ತಾರೆ ಅಂತ? ಅದು ಏನಾಗ್ತದೆ ಅಂತ ಹೇಳಿದೆ, ಸಮಸ್ಯೆಗಳು ಹಲವಾರು ಇರ್ತದೆ ಒಂದು ಮನೆಯಲ್ಲಿ, ಇಲ್ಲ ಅಂತ ಇಲ್ಲ. ಪಕ್ಕದ ಮನೆಯವರ ಸಮಸ್ಯೆ ಇರ್ತದೆ, ಎದುರಿನ ಮನೆಯವರ ಸಮಸ್ಯೆ ಇರ್ತದೆ, ಇದೆಲ್ಲ ಇರ್ತದೆ. ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅದನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮನೆಗೆ ಬರ್ತಾನ, ಅವನು ಅಪೇಮಾನದಿಂದ ಮಾತಾಡ್ತಾನ, ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಾನ, ಆ ಸಂದರ್ಭದಲ್ಲಿ ಅವರು ಆ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಮನೆಯವರು. ರಾತ್ರಿ ವೇಳೆಗೆ ಇಂತಿಂತೊಂದು ಶಬ್ದ ಆಗ್ತದೆ, ಆಚೆ ಮನೆಯವರ ನಾಯಿ ಬಾರಿ ಬೊಗಳ್ತದೆ, ಪಕ್ಕದ ಮನೆಯವರ ಬೆಕ್ಕು ಬರ್ತದೆ, ಇಂತಹ ಸಮಸ್ಯೆಗಳು ಬರ್ತದೆ, ಬರುವುದಿಲ್ಲ ಅಂತ ಅಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರನ್ನು ಸಮಾಧಾನ ಪಡಿಸಬೇಕು. ನೋಡಿ, ಅದು ಸಹಜ. ಪ್ರಾಣಿಗಳು ಬೊಗಳುವುದು ನಾಯಿಯ ಧರ್ಮ. ಅದು ಬಗಳಿದ್ರೆ ನೀವು ಎಚ್ಚರಾಗಿರ್ತೀರಿ ಅಂತ ಲೆಕ್ಕ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ, ನಮ್ಗೆ ಗೊತ್ತೇ ಆಗುದ್ರೆ ಅವ್ರು ಬರ್ತಾ ಇದ್ದಾನೆ ಅಂತೇಳಿ, ನಾಯಿಗೆ ಅದರ ವಾಸನೆ ಬರ್ತದೆ, ಅದು ಬೊಗಳ್ತದೆ, ಆಗ ನಾವು ಎಚ್ಚರಾಗಿದೆ ಯಾರೋ ಅಪರಿಚಿತ ವ್ಯಕ್ತಿ ಬಂದ ಅಂತ ಹೇಳಿ. ಅವ ಯಾವುದೋ ಕಾರಣಕ್ಕೆ ಬಂದಿರ್ಬೋದು. ಅಂತ ಸಂದರ್ಭ ಎಚ್ಚರ ಮಾಡುವುದು ಅದು ನಾಯಿಯ ಧರ್ಮ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಅವರನ್ನ ಒಪ್ಪಿಸ್ಬೇಕು. ಆಗ ಅವರ ಮನಸ್ಸಲ್ಲೂ ಸಹ ಸಮಾಧಾನ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಬಂದು ನಮ್ಮನ್ನು ಮಾತನಾಡಿ ಧೈರ್ಯ ತುಂಬಿ ಹೋಗಿದ್ದಾರೆ ಅಂತ, ಏನಾದ್ರು ಸಮಸ್ಯೆ ಆದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಫೋನ್ ನಂಬರ್ ಕೊಟ್ಟು ಹೋದ್ರೆ ಅವರಿಗೆ ಮತ್ತಷ್ಟು ಧೈರ್ಯ ಬರುತ್ತೆ. ಯಾವುದೇ ಸಂದರ್ಭದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಕರಿಬಹುದು ಅಂತ ಹೇಳಿ ಅವರು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ಹಗಲೊತ್ತು ಇರುವಂಥ ಸಿಬ್ಬಂದಿಗಳು ರಾತ್ರಿ ಹೊತ್ತು ಇರುವುದಿಲ್ಲ. ಒಂದು ವೇಳೆ ನಮಗೆ ರಾತ್ರಿ ಹೊತ್ತು ಒಬ್ಬರ ಸಹಾಯ ಬೇಕು ಅಂತಂದರೆ ಅವರಿಗೆ ಫೋನ್ ಮಾಡಿದರೆ ಅವರು ಆ ಸಂದರ್ಭದಲ್ಲಿ ಡ್ಯೂಟಿಯಲ್ಲಿ ಯಾರು ಇರ್ತಾರೆ ಅವರಿಗೆ ಮೆಸೇಜ್ ಪಾಸ್ ಮಾಡ್ತಾರೆ. ಈಗ ಕಮ್ಯುನಿಕೇಶನ್ ವ್ಯವಸ್ಥೆ ವಿಸ್ತಾರವಾಗಿ ಆಗಿರುವುದರಿಂದ ದೊಡ್ಡ ಸಮಸ್ಯೆ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಫೋನ್ಗಳಿವೆ, ಮೊಬೈಲ್ ಫೋನ್ಗಳಿವೆ, ಲ್ಯಾಂಡ್ಲೈನ್ ಫೋನ್ಗಳಿಲ್ಲದಿದ್ರು. ಅದರಿಂದಾಗಿ ಆ ನಂಬರ್ಗಳನ್ನು ಫೀಡ್ ಮಾಡಿ ಇಟ್ಟುಕೊಂಡ್ರೆ ಯಾವುದೋ ಸಂದರ್ಭದಲ್ಲಿ ಏನೇ ಅವಘಡಗಳು ಆದರೆ ಸಹ ಎಲ್ಲಿವರೆಗೆ ಆಗ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಗ್ಯಾಸ್ ಲೀಕ್ ಆದರೆ ಹೆಂಗಸರು ಪೊಲೀಸರಿಗೆ ಫೋನ್ ಮಾಡುವಂತ ಪರಿಸ್ಥಿತಿ ಬಂದೇ ಬರ್ತದೆ ಸಹಜವಾಗಿ. ಅವರಿಗೆ ಅಕ್ಕಪಕ್ಕದವ್ರು ಯಾರು ಅದಕ್ಕೆ ಪರಿಹಾರ ಅಂತ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಿಡಿದ್ರೆ ಪೊಲೀಸರ ಹತ್ರ ಕೆಲವೊಂದು ನಂಬರ್ಗಳಿರ್ತವೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮನೆ ಬಾಗಿಲಿಗೆ ಒಂದು ಹಾವು ಬಂತು, ಹಾವು ಹಿಡಿಯೋರನ್ನು ಯಾರು ಹುಡ್ಕೊಂಡು ಹೋಗೋದು? ಪೊಲೀಸಿಗೆ ಹೇಳಿದ್ರೆ ಅವರ ಲಿಸ್ಟ್ ಇರ್ತದೆ, ಹಾವು ಹಿಡಿಯೋರು ಯಾರು ಅಂತ ಹೇಳಿ, ಯಾರಿದ್ದಾರೆ ಅಂತೇಳಿ. ಅದರಿಂದಾಗಿ ಅಂತವರಿಗೆ ಕಾಲ್ ಮಾಡ್ತಾರೆ. ಈ ರೀತಿಯಾಗಿ ವ್ಯವಸ್ಥೆಗಳು ಒಂದಕ್ಕೆ ಒಂದು ಪೂರಕವಾಗಿರ್ತದೆ. ಅದರಿಂದಾಗಿ ಮನೆ ಪೊಲೀಸ್ ಅನ್ನುವಂಥ ಒಂದು ಕಾರ್ಯಕ್ರಮ ಏನಿದೆ ಅದು ಇನ್ನಷ್ಟು ವ್ಯಾಪಕ ಆಗಬೇಕು. ಆದ್ರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಈ ಪೊಲೀಸರು ಮನೆ ಬಾಗಿಲಿಗೆ ಯಾಕೆ ಬರ್ತಾರೆ ಅಂತ ಜನರಿಗೆ ಇನ್ನೂ ಅರ್ಥ ಆಗಿಲ್ಲ. ಅದನ್ನೀಗ ಅರ್ಥ ಮಾಡಿಸುವ ಕೆಲಸ ಮಾಡಬೇಕು. ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಮೊದಲು ಜಾಗೃತಿಯನ್ನು ಮೂಡಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು.
ಮನೆ ಮನೆ ಪೊಲೀಸ್ ಯಾಕೆ ಬರ್ತಾರೆ ಅಂತ ಹೇಳಿ. ಈಗ ಜನರು ಕೂಡ ಭಯ ಪಡುವಂತ ಪರಿಸ್ಥಿತಿ, ಜನರು ಸಹಜವಾಗಿ ಬೈತಾರೆ. ನಾವೇನು ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಅವರ ಮನಸ್ಸಿಗೆ ಬರುತ್ತೆ. ಇಲ್ಲದೆ ಕರೆದ್ರೂ ಬರದ ಪೊಲೀಸರು ಕರೆಯದೆ ಬರ್ತಾರಂತ ಆದ್ರೆ ಬೇರೆ ಏನೋ ಕಾರಣ ಇರ್ಬೇಕು ಅಂತ ನಿಮ್ಗೆ ಇಲ್ಲಿ ಸಿಟಿಯೊಳಗಿನ ಪರಿಸ್ಥಿತಿ, ಈಗ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಬೇರೆ ಪ್ರಮುಖ ಸಿಟಿಗಳಲ್ಲಿ ಪಕ್ಕದ ಮನೆಯಲ್ಲಿರುವವರು ಯಾರು ಅಂತ ಹೇಳಿ ನಮ್ಗೆ ಪರಿಚಯ ಇಲ್ಲ. ಪಕ್ಕದ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ನಮ್ಗೆ ಪರಿಚಯ ಇಲ್ಲ. ನಾವು ನಮ್ಮ ಕೆಲಸ ಆಯ್ತು ಮನೆಯೊಳಗೆ ಇರ್ತೇವೆ, ನಮ್ಮ ಕೆಲಸ ಆಯ್ತು ನಾವು ಹೊರಗೆ ಹೋಗುವಾಗ ಬೀಗ ಹಾಕೊಂಡು ಹೋಗ್ತೇವೆ. ನಾವು ಆ ಬೀಗದ ಧೈರ್ಯದಲ್ಲಿ ಇಡೀ ಮನೆಯನ್ನು ಬಿಟ್ಟು ಹೋಗ್ತೇವೆ. ಅದೇ ಬೀಗವನ್ನು ಹೊಡೆದು ಕಳ್ಳ ಬಂದು ಕಳ್ಳತನ ಮಾಡಿಕೊಂಡು ಹೋಗ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಂದು ವೇಳೆ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರೆ ಅವ್ರು ಯಾರಂತ ಗೊತ್ತಿಲ್ಲ, ಅವರ ಹೆಸರು ಗೊತ್ತಿಲ್ಲ. ಮೊದಲಾದ್ರೆ ಆ ರೀತಿ ಇಲ್ಲ. ನಗರ ಸಂಸ್ಕೃತಿಯಿಂದ ಗ್ರಾಮಾಂತರ ಸಂಸ್ಕೃತಿಯಾದ್ರೆ ಇಡೀ ಊರಿನಲ್ಲಿ ಏನೋ ಆದ್ರೂ ಒಂದು ಮನೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಪ್ರತಿ ಮನೆಯವರಿಗೂ ಪರಿಚಯ ಇರ್ತಿತ್ತು, ಸಂಪರ್ಕಗಳಿರ್ತಿತ್ತು. ನಗರ ಪ್ರದೇಶದಲ್ಲಿ ಆ ಸಂಪರ್ಕಗಳು ಕಡಿಮೆ ಆಗಿದೆ. ಯಾಕಂದ್ರೆ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ಒಬ್ರು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವರು ಒಬ್ರು ವ್ಯಾಪಾರಸ್ಥರು ಇರ್ತಾರೆ, ಅಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದವರು. ಅವರು ಆ ಬೆರೆಯಲಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಗೆ ಅಷ್ಟೇ ಇರುದು, ಅವ್ರು ಬೆರೀಲಿಕ್ಕೆ ಇಷ್ಟಪಡುವುದಿಲ್ಲ. ನೀವು ಹಳ್ಳಿಗಾಡಿನಿಂದ ಬಂದವರಾದ್ರೆ ಬಕ್ಕೆ ಒಟ್ಟಿಗೆ ಬೆರೀತಾರೆ. ಸಿಟಿ ಮಧ್ಯದಲ್ಲೇ ಬೆಳೆದವರು ಮತ್ತೊಬ್ಬರೊಟ್ಟಿಗೆ ಬೆರೀಲಿಕ್ಕೆ ಇಷ್ಟಪಡುವುದಿಲ್ಲ. ಬಾಗಿಲು ಹಾಕೊಂಡು ಮನೆ ಇರ್ತೀವಿ. ಅವರ ಲೆಕ್ಕಾಚಾರದಲ್ಲಿ ಏನಂತೇಳಿ ಬಾಗಿಲು ಹಾಕಿ ಮನೆಯೊಳಗಿದ್ರೆ ರಗಳೇ ಇಲ್ಲ ಅಂತ, ಸೇಫು, ರಗಳೇ ಇಲ್ಲ. ಸುಮ್ಮನೆ ಒಬ್ಬರ ಹತ್ರ ಪರಿಚಯ ಮಾಡಿಕೊಂಡು ಅವರ ಕಷ್ಟ ಸುಖಗಳನ್ನು ನಾವು ಕೇಳಿ ನಾವು ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದು ಯಾಕೆ? ಮತ್ತೆ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ಬಂದರೆ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ಳುವಂಥ, ಅದಕ್ಕೆ ನಾವು ನಮ್ಮಷ್ಟಾಗಿ ಇದ್ದರೆ ಸಾಕು ಅಂತೇಳಿ. ಯಾಕಂದರೆ ಎಲ್ಲರೂ ಸಾಧಾರಣವಾಗಿ ಸಿಟಿಯಲ್ಲಿದ್ದವರು ಸಾಮಾನ್ಯ ಎಜುಕೇಷನ್ ಪಡ್ಕೊಂಡವರು ಇರುವುದು. ಆದ್ದರಿಂದಾಗಿ ಅಂಥ ಸಮಸ್ಯೆಗಳಿಗೆ ಒಳಗಾಗಲಿಕ್ಕೆ ಬಯಸುವುದಿಲ್ಲ. ಅದರಿಂದಾಗಿ ಅವರು ಸುಮ್ಮನೆ ಇರ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಏನಾದರೂ ಒಂದು ತೊಂದರೆಗಳಾದರೆ ಇನ್ನೊಬ್ಬರು ಸಹಾಯಕ್ಕೆ ಬರುವುದಿಲ್ಲ. ಆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಯ್ತು. ನೀವು ಪಕ್ಕದ ಮನೆಯವರನ್ನು ಕರೀಲಿಕ್ಕೆ ಮುಜುಗರ ನಿಮ್ಗೆ. ಯಾಕಂದ್ರೆ ನೀವು ಅಲ್ಲಿಯವರೆಗೆ ಅವ್ರ ಹತ್ರ ಮಾತಾಡಿಯೇ ಇಲ್ಲ, ಅವರ ಮುಖವನ್ನೇ ಸರಿ ನೋಡ್ಲಿಲ್ಲ, ಅಂತವ್ರನ್ನ ನೀವು ಸಹಾಯಕ್ಕೆ ಹೇಗೆ ಕರೀತೀರಿ? ಈ ರೀತಿಯ ಮುಜುಗರ ಅನುಭವಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇಂಥ ಒಂದು ಕಾರ್ಯಕ್ರಮ ರೂಪಿಸಿದ್ರಿಂದ ನೇರವಾಗಿ ಅವರಿಗೆ ಫೋನ್ ಮಾಡಿ ಸಹಾಯವನ್ನು ಹೆಚ್ಚಿಸಬಹುದು. ಅವರು ಆಂಬ್ಯುಲೆನ್ಸ್ಗೆ ಹೇಳ್ಬೋದು, ಬೇರೆಯವರಿಗೆ ಹೇಳ್ಬೋದು. ಮತ್ತೆ ಯಾವುದೇ ಒಂದು ಏರಿಯಾದಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರಾದ್ರೂ ಒಬ್ರು ಪ್ರಮುಖರು ಇದ್ದೇ ಇರ್ತಾರೆ. ಒಂದು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಒಬ್ರು ಡಾಕ್ಟರ್ ಇರ್ತಾರೆ, ಇಲ್ಲದೊಂದು ಇಂಜಿನಿಯರ್ ಇರ್ತಾರೆ, ಸೋಷಿಯಲ್ ಆಕ್ಟಿವಿಟೀಸ್ಗಳು ಇರ್ತಾರೆ. ಇಂಥವ್ರು ಯಾರಾದ್ರೂ ಇದ್ದೇ ಇರ್ತಾರೆ, ಇರುವುದಿಲ್ಲ ಅಂತ ಇಲ್ಲ. ಅಂಥವ್ರನ್ನ ಸಂಪರ್ಕ ಮಾಡಿ ನೋಡಿ, ಇದೊಂದು ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ, ಹೋಗಿ ನೋಡಿ ಅಂತ ಹೇಳಿದ ಕೂಡಲೇ, ಪೊಲೀಸ್ ಹೇಳಿದ್ರು ಅಂತ ಹೇಳಿದ ಕೂಡಲೇ ಅವರು ಸಹ ಬೇಗ ಬರ್ತಾರೆ. ನೋಡಿ ಅವ್ರು ಹೇಳಿದ್ದಾರೆ, ಒಂದು ಹೋಗಿ ನೋಡಿ ಅವರಿಗೆ ಸಹಾಯ ಮಾಡುವಂತ ಹೇಳಿ. ಅದರಿಂದಾಗಿ ಒಂದು ವ್ಯವಸ್ಥೆಯನ್ನು ಜನರ ಒಳಿತಿಗಾಗಿ ಯಾವ ರೀತಿ ಬಳಸ್ಕೊಳ್ಬಹುದು ಎನ್ನುವುದನ್ನ ಈ ಯೋಜನೆ ಇದು ಮಾಡಿದೆ ಸರ್. ಇದರಿಂದ ಇನ್ನೊಂದು ಮನೆ ಪೊಲೀಸ್ ವ್ಯವಸ್ಥೆಯಿಂದ ಏನು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಕೂಡ ತಡೆಯಲು ಸಾಧ್ಯವಾಗ್ತದೆ ಅಂತ? ತಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ, ನಿಯಂತ್ರಿಸಲು ಸಾಧ್ಯ ಆಗುತ್ತೆ. ತಡೆಯುವುದು ಬೇರೆ, ನಿಯಂತ್ರಣ ಮಾಡುವುದು ಬೇರೆ. ಸಾಮಾನ್ಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ನಿಯಂತ್ರಣದಲ್ಲಿರಬೇಕು. ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಸಹಜವಾಗಿಯೇ ಅದು ನಶಿಸಿ ಹೋಗ್ತದೆ. ಮನೆ ಪೊಲೀಸು, ಮನೆ ಸಂಪರ್ಕಗಳು, ಪೊಲೀಸರಿಗೆ ಸಂಪರ್ಕಗಳಿದ್ದರೆ, ನಾವು ಪಕ್ಕದ ಮನೆಯಲ್ಲಿ ಏನಾದರೂ ನಮಗೆ ಸಂಶಯ ಬಂತು ಅಂತ ಇಟ್ಟುಕೊಳ್ಳಿ, ನೀವು ಪೊಲೀಸರಿಗೆ ಮಾಹಿತಿ ಕೊಡ್ಬೋದು. ನೋಡಿ, ಮನೆಯಲ್ಲಿ ಏನೋ ಒಂದು ಅನಪೇಕ್ಷಿತ ವರ್ತನೆಗಳು ಕಂಡು ಬರ್ತಾ ಇದೆ, ಆ ಮನೆಗೆ ಬೇರೆ ಬೇರೆ ರೀತಿಯ ಜನರು ಬರ್ತಾ ಇರ್ತಾರೆ, ಏನೋ ಬೇರೆ ವ್ಯವಹಾರ ನಡೀತಿದೆ ಅನ್ನೋದು ಸಂಶಯ ಇದೆ, ಸುಮ್ಮನೆ ಚೆಕ್ ಮಾಡಿ ಅಂತ ಹೇಳ್ಬೋದು. ಆಗ ಪೊಲೀಸರು ಬಂದು ಅದನ್ನು ವಾಚ್ ಮಾಡ್ತಾರೆ, ಹೌದಾ ಇಲ್ವಾ, ಮತ್ತೆ ಎನ್ಕ್ವೈರಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅದರಿಂದಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುವುದು ನಿಯಂತ್ರಣಕ್ಕೆ ಬರುತ್ತೆ ಸಹಜವಾಗಿ. ನೀವು ಪೊಲೀಸ್ ಮೂವ್ಮೆಂಟ್ ಇದೆ ಅಂತಂದ್ರೆ, ಪೊಲೀಸ್ ವಾಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಕ್ರಿಮಿನಲ್ಗಳು ಬಾಲ ಬೀಜಲಿಕ್ಕೆ ಹೋಗಲ್ಲ. ನಿಮಗೆ ಪೊಲೀಸರ ಬೀಟ್ ವ್ಯವಸ್ಥೆ ಅಂತ ಇದೆ.
ಬೀಟ್ ವ್ಯವಸ್ಥೆ ಅಂತ ಹೇಳಿ ವಾಸ್ತವವಾಗಿ ಬೀಟ್ ವ್ಯವಸ್ಥೆ ಹೇಗಿರಬೇಕು ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಲಾಠಿ ಹಿಡ್ಕೊಂಡು ರಸ್ತೆ ಉದ್ದಕ್ಕೂ ಹೋಗುವಾಗ ರಸ್ತೆಯನ್ನು ಬಡಿದುಕೊಂಡು ಹೋಗ್ಬೇಕು ಅವ, ಆ ಶಬ್ದ ಬರಬೇಕು, ಅವನಿಗೆ ಹೆದರಿಕೆ ಆಗುದು ಅದಕ್ಕೆ ಬಡಿಯುವುದಲ್ಲ, ಆ ಶಬ್ದ ಬರ್ತಾ ಹೋದ್ರೆ ರಾತ್ರಿ ಸಮಯದಲ್ಲಿ ಪೊಲೀಸ್ ಎಚ್ಚರ ಇದೆ ಅಂತ ಅರ್ಥ. ಅಂತ ಸಂದರ್ಭದಲ್ಲಿ ರಾತ್ರಿ ವ್ಯವಹಾರ ಯಾರು ಮಾಡ್ತಾರೆ ಅವರು ಆ ಪ್ರದೇಶದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡಲ್ಲ. ಅವರಲ್ಲಿ ಪೊಲೀಸ್ ಮೂವ್ಮೆಂಟ್ ಇದೆ ಅಂತ ಸಾಮಾನ್ಯವಾಗಿ ರಾತ್ರಿ ಸಂದರ್ಭದಲ್ಲಿ ಯಾವುದು ಕಳ್ತನ ಇಂಥದ್ದೆಲ್ಲ ನಡೀತಾ ಇರ್ತದೆ. ಹಗಲತ್ತೂ ಕಳ್ತನ ನಡೀತದೆ. ಹಗಲಲ್ಲೂ ಸಹ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದ್ರು ಅಪರಿಚಿತ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಓಡಾಡ್ತಿದ್ದಾರಂತಾದ್ರೆ ಅವರು ಯಾವುದೋ ಬೀಗ ಹಾಕಿದ ಮನೆಯನ್ನು ವಾಚ ಮಾಡ್ತಾರಂತ ಅರ್ಥ. ಅದಕ್ಕೆ ಕಳ್ತನ ಮಾಡ್ಲಿಕ್ಕೆ ಒಂದು ಏರಿಯಾದಲ್ಲಿ ಯಾವ ಮನೆಯಲ್ಲೂ ಬೀಗ ತೆಗ್ದಿರುವುದಿಲ್ಲ, ಬಾಗಿಲು ತೆಗ್ದಿರುವುದಿಲ್ಲ, ಅವರು ಅದನ್ನು ವಾಚ್ ಮಾಡ್ತಾರೆ ಅದರಲ್ಲಿ ಮನೆಯೊಳಗೆ ಜನ ಇದ್ದಾರಾ ಇಲ್ವಾ ಅಂತ. ಸಾಮಾನ್ಯವಾಗಿ ಮನೆಯೊಳಗೆ ಜನ ಇದ್ದಾರಾ ಇಲ್ಲ ಅಂತ ಹೇಳಿ ಕಳ್ಳರು ವಾಚ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮನೆಯ ಬಾಗಿಲಲ್ಲಿ 3 ದಿವಸದ ಪತ್ರಿಕೆ ಬಿದ್ದಿದ್ರೆ 2 ದಿವಸದ ಹಾಲು ತೆಗೆಯದೇ ಇದ್ರೆ ಅವ್ರಿಗೆ ಗೊತ್ತಾಗದೆ ಈ ಮನೆಯಲ್ಲಿ ಜನ ಇಲ್ಲ ಅಂತ. ಯಾಕಂದ್ರೆ ಈಗ ಬೀಗ ಹಾಕುವಂತ ಪರಿಸ್ಥಿತಿ ಇಲ್ಲ, ಬೀಗ ಹಾಕುವಂತ ಪರಿಸ್ಥಿತಿ ಇಲ್ಲ, ಲಾಕ್ ಹಾಕು ಹೋಗ್ತಾರೆ. ನಿಮಗೆ ಒಳಗಿಂದ ಲಾಕ್ ಹಾಕಿದ್ರು ಹೊರಗಿಂದ ಲಾಕ್ ಹಾಕಿದ್ರು ಗೊತ್ತಾಗಲ್ಲ. ಮೊದಲಾದ್ರೆ ಇಷ್ಟು ದೊಡ್ಡ ಬೀಗ ಇರ್ತಾ ಇತ್ತು, ಈಗ ಸಿಟಿಯಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಕೇವಲ ಅದನ್ನು ನೋಡ್ಕೊಂಡು ಅವ್ರು ಆಲೋಚನೆ ಮಾಡ್ತಾರೆ ಈ ಮನೆಯಲ್ಲಿ ಜನ ಇಲ್ಲ ಅಂತ. ಆಗ ಬೀಗ ಹೊಡೆಯುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ. ಪಕ್ಕದ ಮನೆಯವರಿಗೂ ಎದ್ದೇಳುವುದಿಲ್ಲ, ಅವ್ರಿಗೆ ಗೊತ್ತೇ ಆಗುದಿಲ್ಲ ಆ ಕಡೆ ಏನು ಶಬ್ದ ಬಂದ್ರು ಅಂತ. ಅದರಿಂದಾಗಿ ಅಂತ ಸಂದರ್ಭದಲ್ಲಿ ಕಳ್ಳತನಗಳು ಆಗ್ತದೆ. ಇಂಥ ಸಂದರ್ಭದಲ್ಲಿ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ನಮ್ಮ ಪರಿಸರದಲ್ಲಿ ಸುತ್ತಾಡ್ತಾ ಇದ್ರೆ ಇಮಿಡಿಯೇಟ್ ನಮ್ಗೆ ನಮ್ಮ ಹತ್ರ ಈಗ ಪೊಲೀಸ್ ಕಾನ್ಸ್ಟೇಬಲ್ ಫೋನ್ ನಂಬರ್ ಇರ್ತದೆ, ಆ ಫೋನ್ ನಂಬರ್ ಸಂಪರ್ಕ ಮಾಡಿದ್ರೆ ಇಮಿಡಿಯೇಟ್ 20 ನಿಮಿಷದ ಒಳಗೆ ಅವರು ಸ್ಪಾಟಿಗೆ ಬಂದೇ ಬರ್ತಾರೆ. ನಮಗೆ ಕೇಳ್ತಾರೆ ಏನಂದ್ರೆ, ಈಗ ನೋಡಿ ಒಬ್ರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಬಂದು ಯಾರಾದ್ರೂ ವಿಚಾರಿಸ್ಲಿಲ್ಲ. ಈಗ ಒಬ್ಬರ ಮನೆ ಹುಡುಕಬೇಕಂತ ಇರ್ಬೇಕಂದ್ರೆ ಯಾವ್ದಾದ್ರು ಮನೆಗೆ ಬಂದು ವಿಚಾರಿಸ್ಬೇಕಲ್ಲ ಇಂಥವ್ರ ಮನೆ ಏನಂತ. ಅದು ವಿಚಾರಿಸದೆ ಅವನು ಆಚೆ ಈಚೆ 4 ಮನೆಗಳ ಹತ್ರ ಹೋಗ್ತಾನಂತಾದ್ರೆ ಏನೋ ಸಂಶಯ ಬಂದೇ ಬರ್ತದಲ್ಲ. ಅದನ್ನು ಪೊಲೀಸ್ಗೆ ಹೇಳಿದ್ರೆ ಪೊಲೀಸ್ ಬಂದು ವಿಚಾರಣೆ ಮಾಡಿದಾಗ ಅವರ ಉದ್ದೇಶ ಏನೇ ಇರ್ಬೋದು, ಆದ್ರೆ ಅದು ರಿವೀಲ್ ಆಗ್ಬೇಕು, ಅದು ಗೊತ್ತಾಗಬೇಕು. ಅದರಿಂದಾಗಿ ಇಂತಹ ಒಂದು ಕಾರ್ಯಕ್ರಮ ಮನೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾದ. ಅಂದ್ರೆ ಈ ಮನೆ ಪೊಲೀಸ್ ವ್ಯವಸ್ಥೆ ಒಂದು ಜನಸ್ನೇಹಿ ಯೋಜನೆ, ಇದು ದೇಶದಲ್ಲೇ ಇದು ಪ್ರಥಮ ಜಾರಿಯಾಗಿರುವುದು, ಕರ್ನಾಟಕದಲ್ಲಿ ಮಾತ್ರನಾ ಅಂತ? ಮೋಸ್ಟ್ಲಿ ಕರ್ನಾಟಕದಲ್ಲಿ ಮಾತ್ರ ಇಂತಹ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು MS ಸಲೀಂ ಅವರು ಕಲ್ಪನೆ ಹಾಕೋದು. ಈ ಹಿಂದೆ ಸಹ ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ಇಂಥದ್ದೊಂದು ಯೋಜನೆಯನ್ನು ರೂಪಿಸಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದಿದೆ, ಇಲ್ಲಂತಿಲ್ಲ. ಶಂಕರ ಬಿದ್ರಿ ಸಾಹೇಬರು ಇರುವಾಗ ಅವರು ಇಂಥದ್ದೊಂದು ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಪೊಲೀಸ್ ಬಲ ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಈಗಲೂ ಸಿಬ್ಬಂದಿ ಕೊರತೆ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಮೊದಲಿಗೆ ಹೋಲಿಸಿದ್ರೆ ಈಗ ಸಿಬ್ಬಂದಿ ಕೊರತೆ ಕಡಿಮೆ ಇದೆ. ಆದರೂ ಇಂಥದ್ದೊಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಇದ್ರು. ಆದರೆ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ರೂಪಿಸಬೇಕು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ನಿಗದಿತವಾಗಿ 10 ಮನೆ, 200 ಮನೆ ಇದ್ರೆ ಪರ್ ಡೇ ನೀವು 10 ಮನೆಗಳಿಗೆ ವಿಸಿಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕಬೇಕು. ಅಷ್ಟು ಮಾಡಿ ಮತ್ತೆ ಅವರೊಟ್ಟಿಗೆ ನಿರಂತರವಾಗಿ ಸಂಪರ್ಕ ಇರಬೇಕು. ಆದರೆ ಆ ಸಂಪರ್ಕಗಳು ಬೇರೆ ಉದ್ದೇಶಗಳಿಗೆ ಬಳಕೆ ಆಗಬಾರದು. ಪೊಲೀಸರಿಗೂ ಸಹ ಕರ್ತವ್ಯದ ಹೊರೆ ಒಟ್ಟಿಗೆ ಇದನ್ನು ಮಾಡಬೇಕಾಗಿರ್ತದೆ, ಬೇರೆ ಉದ್ದೇಶಗಳಿಗೆ ಬಳಕೆ ಆಗಬಾರದು. ಯಾಕಂತ ಹೇಳಿದರೆ ಪೊಲೀಸರ ಹತ್ರ ಸಂಪರ್ಕ ಸಾಧನೆ ಮಾಡುವವರು, ಪೊಲೀಸರಿಗೆ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸುವವರು ಎಲ್ಲರೂ ಸಮಾಜದಲ್ಲಿ ಒಳ್ಳೆಯವರಾಗಿರುವುದಿಲ್ಲ, ಸಮಾಜದಲ್ಲಿ ಒಳ್ಳೆಯವರಾಗಿರುವುದಿಲ್ಲ. ಅದರಿಂದಾಗಿ ಪೊಲೀಸರು ಸಹ ಆಲೋಚನೆ ಮಾಡಬೇಕು. ಒಬ್ಬರ ಬ್ಯಾಕ್ಗ್ರೌಂಡ್ ಏನು ಅದನ್ನು ಅರ್ಥಕೊಂಡು ಫ್ರೆಂಡ್ಶಿಪ್ ಮಾಡಬೇಕು. ಕೆಲವು ದಿನಗಳ ಹಿಂದೆ ರೌಡಿ ಶೀಟರ್ ಒಟ್ಟಿಗೆ ಒಬ್ಬ ಇನ್ಸ್ಪೆಕ್ಟ್ರು ಬರ್ತ್ಡೇ ಪಾರ್ಟಿ ಮಾಡಿದ್ದ. ಸಸ್ಪೆಂಡ್ ಮಾಡಿದ್ರ ಪ್ರಶ್ನೆ ಬೇರೆ, ಆದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಇವ ರೌಡಿ ಶೀಟರ್ ಅಂತ ಹೇಳಿ.
ಅವ ಯಾರೊಂದಿಗೆ ಬಂದು ಪರಿಚಯ ಮಾಡಿಕೊಂಡಿರ್ತಾನೆ, ಇವರಿಗೆ ಪರಿಚಯ ಆಗಿರ್ತದೆ. ಅವನು ಏನು ಫಂಕ್ಷನ್ ಅಂತ ಹೇಳ್ತಾನೆ, ಇವರು ಹೋಗಿರ್ತಾರೆ. ಅವನ ಇತಿಹಾಸ ಗೊತ್ತಾಗಬೇಕಾದ್ರೆ ಪೊಲೀಸ್ ಠಾಣೆಯ ಹಳೆಯ ದಾಖಲೆಗಳನ್ನು ಹುಡುಕಬೇಕು. ಈ ರೀತಿಯ ಸಮಸ್ಯೆಗಳು ಇದ್ದೇ ಇರ್ತದೆ. ಹೊಸ ಅಧಿಕಾರಿಗಳಿಗೆ ಆ ಸಮಸ್ಯೆಗಳು ಬಂದೇ ಬರ್ತದೆ. ಮತ್ತೆ ಯಾರಾದ್ರೂ ಹೇಳಬೇಕು, ಸರ್ ನಿಮ್ಮಲ್ಲಿ ಬಂದವನು ಯಾರು ಗೊತ್ತಾಯ್ತಾ ಅಂತ. ಯಾರಂತ ಕೇಳಿದ ಮೇಲೆ ಹೇಳಬೇಕು. ಅದನ್ನು ಯಾರು ಮಾಡಬೇಕು? ಆ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಸಿಬ್ಬಂದಿಗಳು ಯಾರಿದ್ದಾರೆ. ಒಂದು ಸ್ಟೇಷನಲ್ಲಿ ಒಬ್ರು 5 ವರ್ಷ ಸರ್ವಿಸ್ ಮಾಡಿರ್ತಾರೆ, 4 ವರ್ಷ ಸರ್ವಿಸ್. ಹೊಸ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಬೇಕು, ನೋಡಿ ಇಂಥವರೆಲ್ಲ ಬರ್ತಾರೆ ಸ್ಟೇಷನ್ಗೆ, ಅವ್ರ ಬ್ಯಾಕ್ ಗ್ರೌಂಡ್ ಈ ರೀತಿ ಇದೆ ಅಂತ. ಪೊಲೀಸ್ ಸ್ಟೇಷನ್ ಒಂದು ಡೈರಿ ಇರ್ತದೆ, ಜನರಲ್ ಡೈರಿ ಇಲ್ಲ, ಮತ್ತೊಂದು ಡೈರಿ ಇರ್ತದೆ, ಬೀಟ್ ಡೈರಿ ಅಂತ. ಅದು ಗ್ರಾಮ ಪುಸ್ತಕ ಅಂತ ಇದೆ. ಆ ಪುಸ್ತಕದಲ್ಲೆಲ್ಲ ಬರೆದಿರ್ತಾರೆ ಹಿಂದಿನ ಅಧಿಕಾರಿಗಳೆಲ್ಲ, ಇಂತಿಂಥ ಗ್ರಾಮದಲ್ಲಿ ಇಂತಿಂಥವ್ರು ನಟೋರಿಯಸ್ ಇದ್ದಾನೆ, ಇಂತಿಂಥ ಒಬ್ಬ ಸಮಾಜ ಸೇವಕ ಇರ್ತಾನೆ, ಇಂತಿಂಥ ಸ್ವಲ್ಪ ಪೋಲಿ ಇರ್ತಾನೆ, ಇಂತಿಂಥ ಒಬ್ಬ ರೌಡಿ ಎಲಿಮೆಂಟ್ ಇರ್ತಾನೆ, ಈ ರೀತಿಯಾಗೆಲ್ಲ ಬರ್ದಿರ್ತಾರೆ. ಅದೆಲ್ಲ ನೋಡ್ಕೋಬೇಕು, ನೋಡ್ಕೊಳ್ತಾರೆ ಸಾಧಾರಣ. ಇನ್ನೊಂದು ವಿಚಾರ ಏನಂದ್ರೆ, ಈ ಮನೆ ಪೊಲೀಸ್ ವ್ಯವಸ್ಥೆಯಿಂದ ಇನ್ನು ಮಕ್ಕಳಲ್ಲಿ ಜಾಗೃತಿ, ಅಂದ್ರೆ ಮಾದಕ ದ್ರವ್ಯಕ್ಕೆ ಬಲಿಯಾಗದ ತರ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಅಂತ. ನೋಡಿ, ಮನೆ ಪೊಲೀಸ್ ವ್ಯವಸ್ಥೆಯಲ್ಲಿ ಆ ಪಿಡುಗನ್ನು, ಮಾದಕ ದ್ರವ್ಯ ಪಿಡುಗನ್ನು ನಿಯಂತ್ರಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶ. ಯಾಕಂತ ಹೇಳಿದರೆ, ಎಷ್ಟೋ ಮಂದಿ ತಾಯಂದಿರು ತನ್ನ ಮಗ ಆ ಮಾದಕ ದ್ರವ್ಯ ವ್ಯಸನದಿಂದ ಹಾಳಾಗ್ತಿದ್ದಾನೆ ಎನ್ನುವುದನ್ನು ಮನಸ್ಸಲ್ಲಿ ಕೊರಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅದನ್ನು ಅವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ. ಅವ ಮಾದಕ ದ್ರವ್ಯ ಸೇವಿಸಿ ಮನೆಗೆ ಬಂದು ಒಂದು ಕಡೆಯಲ್ಲಿ ಬಿದ್ದುಕೊಳ್ತಾನೆ ಗೊತ್ತಿದೆ ಅವರಿಗೆ. ಸಾಕಲೇಬೇಕಾದ ಅನಿವಾರ್ಯತೆಗಾಗಿ ಆತನಿಗೆ ಊಟ ಹಾಕಬೇಕಂತಲೂ ಗೊತ್ತಿದೆ. ಹೇಳಿದನ್ನು ಕೇಳುವುದಿಲ್ಲ. ಈ ರೀತಿಯ ಪರಿಸ್ಥಿತಿ. ಅದನ್ನು ಬಿಡಿಸುವುದು ಹೇಗೆ, ಅದನ್ನು ಯಾರಿಗೆ ಹೇಳುವುದು, ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡುವುದು ಗೊತ್ತಾಗುದಿಲ್ಲ. ಏನಾದ್ರೂ ಬುದ್ಧಿವಾದ ಹೇಳಿದ್ರೆ ಆತ ಎರಗಂಟಾಗಿ ವರ್ತನೆ ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಆಪ್ತ ಸಲಹೆ ಕೊಡುವವರು ಯಾರು ಇರುವುದಿಲ್ಲ. ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಮಗನ ಆ ರೀತಿ ಬೆಳೆಸಿದ್ದಾಳೆ, ಅವಳಿಗೆ ಹಾಗೆ ಆಗಬೇಕು, ಇದು ಸಸಾರ ಬಿಟ್ಟಿದ್ರಿಂದಲ್ಲ ಮಗ ಈ ರೀತಿಯಾಗಿ ಅಡ್ಡದಾರಿ ತಿಳಿದು ಅಂತ ಬರುತ್ತದೆ. ಅದರಿಂದ ಅಕ್ಕಪಕ್ಕದ ಮನೆಯವ್ರದ್ದು ಹೇಳಿ ಗೊತ್ತಿಲ್ಲ, ನನ್ನ ಮಗ ಹೀಗಾಗಿದ್ದಾನೆ, ನಾನು ಏನ್ ಮಾಡ್ಲಿ ಅಂತ ಹೇಳಿ ಕೇಳಲಿಕ್ಕೂ ಆಗುದಿಲ್ಲ. ಇಂತಹ ತೊಳ್ಳಾಟದಲ್ಲಿ ಸಾವಿರಾರು ಗೃಹಿಣಿಯರಿದ್ದಾರೆ, ಮಕ್ಕಳನ್ನ ಹೆತ್ತವರಿದ್ದಾರೆ. ಅಂಥವರಿಗೆ ಇದೊಂದು ಭಾರಿ ಅನುಕೂಲ ಆಗುತ್ತೆ. ಮನೆಗೆ ಬರುವ ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ನೀವು ಮುಕ್ತವಾಗಿ ನಿಮ್ಮ ಆ ಸಮಸ್ಯೆಯನ್ನು ಬರಬೇಕು. ಆಗ ಅವರು ಆ ಹುಡುಗನನ್ನು ವಾಚ್ ಮಾಡ್ತಾರೆ. ಅವನಿಗೆ ಎಲ್ಲಿಂದ ಮಾದಕ ದ್ರವ್ಯ ಸಿಗ್ತದೆ ಎನ್ನುವುದನ್ನು ಕಂಡುಕೊಳ್ತಾರೆ, ಮತ್ತೆ ಅದರ ಮೇಲೆ ಕಾರ್ಯಾಚರಣೆ ಮಾಡ್ತಾರೆ. ನಿಮ್ಗೆ ಒಂದು ವಸ್ತು ಸಿಗ್ತದಂತಾದ್ರೆ ನೀವು ಅದಕ್ಕೆ ದಾಸರಾಗೋದು ಜಾಸ್ತಿ. ಅದು ಸಿಗುದಿಲ್ಲ ಅಂತಾದ್ರೆ ನೀವು ತನ್ನಿಂತಾನೆ ಅದರಿಂದ ಹೊರ ಬರ್ತಾ ಹೋಗ್ತೀರಿ. ಆದ್ರಿಂದಾಗಿ ಅಂತಹ ವ್ಯಸನಗಳಿಗೆ ಭಾಗಿಯಾದಂಥವರನ್ನ ನೀವು ಆದಷ್ಟು ಅದರಿಂದ ಹೊರಗೆ ತರಲಿಕ್ಕೆ ಆಗ್ತದೆ. ಈಗ ನೋಡ್ಬೋದು, ಈಗ ಅಲ್ಲಿ ಪಡೀಲ್ ಹತ್ರ ಬಜಾಲ್ ಹತ್ರ ಡೀಲಿಂಕ್ ಅಂತ ಇದೆ, ಇವನು ಕಂಕನಾಡಿ ಫಾದರ್ ಮೋರ್ಸ್ ಹಾಸ್ಪಿಟ್ಲು. ಇಂಥದ್ರಲ್ಲಿ ಈ ಮಾದಕ ವಸ್ತುಗಳಲ್ಲಿ ಬಲಿಯಾದಂತಹ ಹುಡುಗರು ಕಾಲೇಜುಗಳಲ್ಲಿ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಜಾಗೃತಿ ಮೂಡಿಸ್ತಾರೆ. ನೀವು ಅಲ್ಲಿ ಜಾಗೃತಿ ಮೂಡಿಸುವುದು ವಿಶೇಷ ಅಲ್ಲ, ನೀವು ಆ ಚಟದಿಂದ ಅವರನ್ನು ಹೊರಗೆ ತರುವುದು ಮುಖ್ಯ. ನೀವು ಅವರನ್ನು ಮೆಡಿಕಲ್ ಕೌನ್ಸಿಲಿಂಗ್ ಮಾಡಬೇಕು, ಅವರಿಗೆ ಬೇರೆ ರೀತಿಯಲ್ಲಿ ಇದು ಮಾಡಬೇಕು, ಆ ರೀತಿಯಾಗಿ ಮಾಡಿ ಇದು ಮಾಡಬೇಕು. ಆದರೆ ಆ ಮಾದಕ ದ್ರವ್ಯದ ಒಂದು ಲೋಕ ಏನಿದೆ, ಆ ಲೋಕವನ್ನು ನಿರ್ಮೂಲನ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದೆ. ಎಲ್ಲ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಮೂಲ ಉದ್ದೇಶವೇ ಅದಾಗಿದೆ. ಬೇರೆ ಕಳ್ಳತನವನ್ನು ನಿಯಂತ್ರಣ ಮಾಡುವುದಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ನಿಯಂತ್ರಣ ಮಾಡುವುದಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಅವರು ಕಾರ್ಯಾಚರಣೆ ಮಾಡುತ್ತಿರುವುದೇ ಮಾದಕ ದ್ರವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ಅದು ಬೇರೆ ಬೇರೆ ಮಜಲುಗಳನ್ನು ದಾಟಿ ಬಂದಿದೆ. ಅದನ್ನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಏನಿಲ್ಲ. 1 ಗ್ರಾಮು 2 ಗ್ರಾಮು 5 ಗ್ರಾಮು ಕಿಸೆಯಲ್ಲಿ ಹಾಕೊಂಡು ಹೋಗುವಂತ ಸಾಮಾನು. ಆದ್ರಿಂದ ನಿಮ್ಗೆ ಅದನ್ನು ಸರ್ಚ್ ಮಾಡ್ಲಿಕ್ಕೂ ಆಗುದಿಲ್ಲ. ಒಬ್ಬ ಒಂದು ಕಡೆ ಪರ್ಚೇಸ್ ಮಾಡಿದ ಕಿಸೆಯಲ್ಲಿ ಹಾಕೊಂಡು ಹೋದ, ಅದನ್ನು ಅವನು ಸೇವಿಸಿದ್ದ, ಅವನ ಲೋಕದಲ್ಲಿ ಇದ್ದ.
ಅವನಿಗೆ ಕೊಟ್ಟವ ಯಾರು ಅಂತ ಗೊತ್ತಿಲ್ಲ. ನೀವು ದುಡ್ಡು ಕೊಟ್ಟಿದ್ದಾನೆ, ಅವ ಕೊಟ್ಟಿದ್ದಾನೆ, ನೀವು ಹೋಗಿದ್ದಾನೆ. ಇದೆಲ್ಲ ಆ ರೀತಿಯ ವ್ಯವಹಾರದಲ್ಲಿ ನಡೆಯುವಂಥದ್ದು. ಅದರಿಂದಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇಂತಹ ವ್ಯವಸ್ಥೆ, ಮನೆ ಪೊಲೀಸ್ ವ್ಯವಸ್ಥೆ ಅಂತ ಇದೆ, ಮನೆಯವರಿಗೆ ಗೊತ್ತಿರ್ತದಲ್ಲ, ನಮ್ಮ ಮನೆಯವರು ಈ ರೀತಿ ಹಾಳಾಗಿದ್ದಾರೆ ಅಂತ. ಅದರಿಂದ ಅವರು ಈ ಪೊಲೀಸ್ ಮನೆಗೆ ಬರುವಂತಹ ಕಾನ್ಸ್ಟೇಬಲ್ ಹತ್ರ, ಮನೆಯವರೊಂದಿಗೆ ಸಂಪರ್ಕದಲ್ಲಿರುವಂತಹ ಕಾನ್ಸ್ಟೇಬಲ್ ಹತ್ರ ಈ ವಿಚಾರವನ್ನು ಮುಕ್ತವಾಗಿ ಮಾತನಾಡಿದರೆ ಆ ಸಮಸ್ಯೆಯನ್ನು ಸಹ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದೊಂದು ಅಡ್ವಾಂಟೇಜ್ ಅಂತ ಭಾವಿಸಬಹುದು. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 22255533. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.